ಮೆರ್ಸಿಯಮ್ಮನವರ ದೇವಾಲಯ ಫಜೀರು, ಕಥೋಲಿಕ್ ಸಭಾ ಫಜೀರು ಘಟಕ ಇವರ ಆಶ್ರಯದಲ್ಲಿ ಇಂದು ಈ ಕಣಚೂರು ಆಸ್ಪತ್ರೆಗೆ ಫಜೀರಿನ ಕ್ರೈಸ್ತ ಬಂಧುಗಳು ಇಲ್ಲಿ ಭೇಟಿ ನೀಡಿದ್ದಾರೆ. ಇಲ್ಲಿರುವ 370 ರೋಗಿಗಳಿಗೆ ಉಪಹಾರ ಹಾಗೂ ಫಲಗಳನ್ನು ನೀಡಿ ನಾವು ಸರಳ ರೀತಿಯಲ್ಲಿ ಪ್ರೀತಿ, ಮಮತೆ, ವಾತ್ಸಲ್ಯದಿಂದ ನಾವು ಈಸ್ಟರ್ ಹಬ್ಬವನ್ನು ಆಚರಿಸಿದ್ದೆವು. ಈಗ ಇಲ್ಲಿ ಒಂದು ಚಿಕ್ಕ ಸಭಾ ಕಾರ್ಯಕ್ರಮವನ್ನು ನಾವು ನೆರವೇರಿಸಲಿದ್ದೇವೆ. ನಮ್ಮೊಂದಿಗೆ ನಮ್ಮ ಪೂಜ್ಯ ಗುರುಗಳಾದ ವಂದನೀಯ ಫಾದರ್ ಸುನಿಲ್ ವೇಗಸ್ರವರಿದ್ದಾರೆ. ಧರ್ಮಗುರುಗಳು ಫಜೀರು ಮೆರ್ಸಿಯಮ್ಮನವರ ದೇವಾಲಯ. ಇವರಿಗೆ ಕೈ ಚಪ್ಪಾಳೆಯೊಂದಿಗೆ ನಾನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಅವರಿಗೂ ನಾವು ಸ್ವಾಗತಿಸುತ್ತೇವೆ. ಎಲ್ಲರಿಗೂ ಅವರು ಬಡವರಲ್ಲಿ ಬಡವನಾಗಿ, ದೀನರಲ್ಲಿ ದೀನನಾಗಿ, ಮನುಕುಲದ ಮುಕ್ತಿಗಾಗಿ, ಶಿಲುಬೆಯ ಅವಮಾನದ ಮರಣಕ್ಕೆ ಗುರಿಯಾಗಿ 3ನೇ ದಿನ ಪುನರುತ್ಥಾನಗೊಂಡಂತಹ ಆ ಪ್ರಭು ಯೇಸು ಕ್ರಿಸ್ತರ ಆ ಪುನರುತ್ಥಾನಗೊಂಡ ದಿನವೇ ಈ ಈಸ್ಟರ್ ಹಬ್ಬ. ಈ ದಿನದ ಶುಭಾಶಯಗಳನ್ನು ಸಲ್ಲಿಸುವಂಥ ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ಅನುಯಾಯಿಗಳಾದ ನಾವು ಕ್ರೈಸ್ತರು ಅವರ ನಿಜವಾದ ಆ ಸೇವೆ ಮತ್ತು ಪ್ರೀತಿಯ ಸಂಕೇತವಾಗಿ ಇಂದು ನಮ್ಮ ಫಜೀರು ಚರ್ಚಿನ ಕಥೋಲಿಕ್ ಸಭಾ ಫಜೀರು ಘಟಕದ ವತಿಯಿಂದ ಕಣಚೂರು ಈ ಆಸ್ಪತ್ರೆಯ ರೋಗಿಗಳನ್ನು ಭೇಟಿಯಾಗಿ ಅವರಿಗೆ ಫಲವನ್ನು ನೀಡಿ ನಾವು ಅವರೊಂದಿಗೆ ಈ ಹಬ್ಬವನ್ನು ಆಚರಿಸುವಂಥದ್ದು ಬಹಳ ಸಂತೋಷದ ವಿಚಾರ. ಪ್ರಭು ಹೇಳಿದ್ದಾರೆ, ನನ್ನೊಂದಿಗೆ ಇರುವಂತಹ ಅತೀ ದೀನರು, ದುರ್ಬಲರು ಯಾರಿದ್ದಾರೆ ಅವರಿಗೆ ನೀವೇನನ್ನು ಮಾಡುತ್ತೀರೋ ಅದು ನನಗೆ ನೀವು ಮಾಡಿದಂತೆ. ಅದು ನಿಜವಾದದ್ದು ಕ್ರೈಸ್ತ ಧರ್ಮದ ತಿರುಳು. ನಾನೊಬ್ಬ ಕ್ರೈಸ್ತನಾಗಿ ನಾನು ನನ್ನ ಚರ್ಚಿನಲ್ಲಿ ನಾನು ಏನು ಪೂಜೆ, ನಾನು ಏನು ಸಂಸ್ಕಾರ, ನಾನು ಏನು ಬೇರೆ ಕಾರ್ಯಗಳನ್ನು ಮಾಡ್ತೇನೋ ಅದರಿಂದ ಫಲ ಬರುವುದು ಕಡಿಮೆ ಅಂತ ನಾನು ಭಾವಿಸ್ತೇನೆ. ನಿಜವಾದ ಸೇವೆ ಏನಾದರೂ ಇದ್ದರೆ ಈ ದೀನರಲ್ಲಿ, ಈ ದುರ್ಬಲರಲ್ಲಿ ನಾನು ದೇವರನ್ನು ಕಂಡ್ರೆ ಅದು ನಿಜವಾದಂಥದ್ದು ನನ್ನ ಕ್ರೈಸ್ತತ್ವ. ಅದು ನಮ್ಮ ಕ್ರೈಸ್ತ ಧರ್ಮದ ತಿರುಳು. ಇದು ನಮಗೆ ಯೇಸು ಹೇಳಿದ್ದಾರೆ. ಇದನ್ನು ಪಾಲಿಸುವಲ್ಲಿ ಇದನ್ನು ನಮ್ಮ ಕಥೋಲಿಕ್ ಸಭಾ ಫಜೀರು ಘಟಕದ ಅಧ್ಯಕ್ಷರಾದಂಥ ಶ್ರೀ ಹಿಲರಿ ಡಿಸೋಜ ಹಾಗೂ ಎಲ್ಲ ಕಥೋಲಿಕ್ ಸಭಾದ ಸದಸ್ಯರು ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಈ ಕಾರ್ಯ ಇನ್ನು ಮುಂದೆಯೂ ಮುಂದುವರೆದುಕೊಂಡು ಹೋಗಲಿ. ಹೀಗೆ ಪ್ರಭು ಯೇಸು ಕ್ರಿಸ್ತರ ಮಾದರಿಯ ಆಗುವಂತೆ ನಾವು ಕ್ರೈಸ್ತರು ಇತರರಿಗೆ ಒಂದು ಮಾದರಿಯ ಜೀವನವನ್ನು ನಾವು ಮಾಡುವಂತೆ ಆಗಲಿ ಅಂತ ಆಶಿಸಿ ನನ್ನೆರಡು ಮಾತುಗಳನ್ನು ನಾವು ಏನು ಮಾಡಿದರೂ ಅದಕ್ಕೆ ಪ್ರತಿಫಲ ಇಲ್ಲ. ದೇವರು ಹೇಳಿದ್ದಾರೆ, ಕೊಂಕಣಿಯಲ್ಲಿ ನಾವು ಹೇಳುವುದಾದರೆ ಮುಜ ದಟ್ಟೆ ಭಾವ ತುಮಿ ಕಾಲಿ ಕೆನಾತಿಯ ಮಕ್ಕ ಕೆಲ್ಲಬರಿ. ನಾವು ಬಡವರಿಗೆ, ದೀನ ದಲಿತರಿಗೆ ಏನು ಮಾಡಿದ್ದೇವೆ ಅದು ದೇವರಿಗೆ ನಾವು ಮಾಡಿದ ಹಾಗೆ. ನಾವು ಒಬ್ಬನಿಗೆ ಕಿಂಚಿತ್ತೂ ಒಂದು ಉಪಕಾರ ಮಾಡಿದರೂ ಅದು ಯೇಸುವಿಗೆ ಸಲ್ಲಿಸಿದ ನಮನ. ಹಾಗೆ ಇವತ್ತು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟು ಇಲ್ಲಿ ಅವರ ಕಷ್ಟದಲ್ಲಿ ನಾವು ಒಂದು ಸಹಾಯ ಆದ ಹಾಗೆ ಇವತ್ತು ನಾವು ಭೇಟಿ ಕೊಟ್ಟು ನಮ್ಮ ಹಬ್ಬದ ನಡುವೆಯಲ್ಲಿಯೂ ಅವರ ಸಂಗಡ ನಾವು ಒಂದು ಹಬ್ಬದ ಸೆಲೆಬ್ರೇಷನ್ ನಾವು ಮಾಡಿದ್ದಕ್ಕೆ ನಾನು ಪ್ರಥಮವಾಗಿ ಕಥೋಲಿಕ್ ಸಭಾ ಫಜೀರ್ ಘಟಕ ಹಾಗೂ ಫಜೀರ್ ಘಟಕ ಪಾಲನಾ ಮಂಡಳಿಗೆ, ಧರ್ಮಗುರುಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ಹಬ್ಬ ಹರಿದಿನಗಳಲ್ಲಿ ಮಾಡಿ ನಾವು
ಯೇಸುವಿನ ಪ್ರೀತಿಗೆ ಪಾತ್ರವಾಗೋಣ ಎಂದು ಹೇಳುತ್ತಾ ನಿಮಗೆ ಅಭಿನಂದನೆ ಸಲ್ಲಿಸಿ ನನಗೆ 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ. ನನ್ನ ಈ ಹಬ್ಬದ ದಿನದಂದು ಶುಭಾಶಯಗಳನ್ನು ತಿಳಿಸುತ್ತೇನೆ. ಮೊದಲಾಗಿ ಎಲ್ಲ ಕ್ರೈಸ್ತ ಬಾಂಧವರಿಗೆ ಇವತ್ತಿನ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡಂತಹ ಈ ಹಬ್ಬ, ಈಸ್ಟರ್ ಹಬ್ಬ, ಏನೂ ಮಾಡದ ತಪ್ಪಿಗಾಗಿ ಶಿಲುಬೆಯ ಮರಣ ಹೊಂದಿದಂತಹ ಯೇಸು ಕ್ರಿಸ್ತರು ಆ ಶಿಲುಬೆಯಿಂದ ಎಲ್ಲರನ್ನು ಕ್ಷಮಿಸಿದರು, ಒಬ್ಬರೊಬ್ಬರು ಪ್ರೀತಿಸಲಿಕ್ಕೆ ಕಲಿಸಿದರು. ನಾವೆಲ್ಲರೂ ಪರಸ್ಪರ ಪ್ರೀತಿಸಬೇಕು ಎಂಬ ಒಂದು ಮಾತು ನಮಗೆ ಹೇಳಿದರು. ಅಂತಹ ಯೇಸು ಕ್ರಿಸ್ತರ ಪ್ರೇರಣೆಯಿಂದ ಬದುಕುವಂತಹ ಈ ಕ್ರೈಸ್ತರು ಜೀವನದಲ್ಲಿ ಒಬ್ಬರೊಬ್ಬರು ಪ್ರೀತಿಸಬೇಕು ಎಂಬ ಕರೆಗೊಟ್ಟರು. ಅಂತೆಯೇ ಇವತ್ತೊಂದು ಇಂತಹ ಈ ದೀನದಲಿತರನ್ನು, ರೋಗಿಗಳನ್ನು ಪ್ರೀತಿಸಿ ಆ ಸಂದೇಶವನ್ನು ಸಾರುವಂತಹ ಒಂದು ಕಾರ್ಯಕ್ರಮ ಕಥೋಲಿಕ್ ಸಭಾ ಫಜೀರು ಘಟಕದ ಸದಸ್ಯರು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಈ ಘಟಕದ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸದಸ್ಯರಿಗೆ ನನ್ನ ವೈಯಕ್ತಿಕ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇಂತಹ ಕಾರ್ಯಕ್ರಮದಿಂದ ಈ ರೋಗಿಗಳು ಅವರಿಗೆ ದೊಡ್ಡದೇನು ಕೊಡಬೇಕಾಗಿಲ್ಲ, ಆ ಸಾಂತ್ವನದ 2 ನುಡಿಗಳು ಅವರ ಮನಸ್ಸನ್ನು ತುಂಬ ಸಂತೋಷಪಡಿಸ್ತವೆ. ರೋಗಿಗಳ ಕಷ್ಟ ಎಲ್ಲರಿಗೂ ಕೆಲವೊಮ್ಮೆ ನಾವು ರೋಗಿಗಳಾಗಿರ್ಬೋದು. ಆ ಸಮಯದಲ್ಲಿ ಯಾರಾದರೂ ಸಾಂತ್ವನ ನೀಡಲಿಕ್ಕೆ ಬಂದಾಗ ಅವರಿಗೆ ತುಂಬ ಸಂತೋಷವಾಗ್ತದೆ. ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದಕ್ಕಾಗಿ ಮಗದೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಹಭಾಗಿಗಳಾಗಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಅಭಿನಂದಿಸುತ್ತಾ ನನ್ನ 2 ಮಾತುಗಳನ್ನು I know how they deal. So I used to work in mission hospitals under these nuns. How they serve, how they appreciate the feeling of the patients. I know it very well. So it's one more occasion in this hospital. So I thank the parishioners of the Fajir for taking the opportunity to serve the patients of our hospital. ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ಫಜೀರ್ ಘಟಕದ ವತಿಯಿಂದ ಹಾಗೂ ಪಾಲನಾ ಮಂಡಳಿಯಿಂದ ಈ ಆಸ್ಪತ್ರೆಗೆ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹೆಲಾರಿ ಅವರು ಬರಲೇಬೇಕಂತ ನಾನು ಕೇಳ್ಕೊಂಡಾಗ ನಾನು ಹೇಳಿದೆ, ನಾವೆಲ್ಲ ಯಾಕೆ, ನೀವೇ ಹಂಚ್ಬೋದು, ಅಲ್ಲ ನೀವು ಬರಬೇಕಂತ ನಾನು ಕೇಳ್ಕೊಂಡಾಗ ನನಗೆ ಖುಷಿ ಆಯಿತು. ಯಾಕಂದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಾನು ಮಿಸ್ ಮಾಡಿಕೊಂಡ್ರೆ ಇಂಥ ಒಂದು ಸುಸಂದರ್ಭದಲ್ಲಿ ಯೇಸುವಿನ ಪುನರುತ್ಥಾನ ಜೀವನ ಈ ಸಂದೇಶವನ್ನು ನಮಗೆ 10 ಜನರಿಗೆ ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇವತ್ತು ಆ ಸಂದೇಶವನ್ನು ಫಜೀರ್ ಚರ್ಚಿನ ವತಿಯಿಂದ ಎಲ್ಲರೂ ಅವರ ಚರ್ಚಿನ ಕ್ರೈಸ್ತ ಬಾಂಧವರಿಗೆ ಕಾರ್ಯಕ್ರಮ ಮಾಡಿದ್ದಾರೆ. ನಿಜವಾಗಲೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸುತ್ತಾ ನಿಮಗೆಲ್ಲರಿಗೂ ವಂದನೆಗಳು. ನಾವು ಹಬ್ಬವನ್ನು ನಮ್ಮ ಮನೆಯಲ್ಲೇ ಇದ್ದುಕೊಂಡು ನಾವು ಆಚರಿಸಬಹುದಿತ್ತು. ಈ ಹಬ್ಬದ ಒಂದು ಸಂದೇಶ, ಈ ಹಬ್ಬದ ಒಂದು ಸಂತೋಷ 4 ಗೋಡೆಗಳ ಒಳಗೆ ಸೀಮಿತ ಆಗಬಾರದು. ಬದಲಿಗೆ ಆ ಗೋಡೆಗಳನ್ನು ನಾವು ಗೋಡೆಗಳಿಂದ ಹೊರಗೆ ಬಂದು ಈ ಒಂದು ಸಂದೇಶವನ್ನು, ಈ ಹಬ್ಬದ ಸಂತೋಷವನ್ನು ಈ ಆಸ್ಪತ್ರೆಯ ರೋಗಿಗಳೊಂದಿಗೆ ಹಂಚಿಕೊಳ್ಬೇಕು ಎಂಬ ಒಂದು ವಿಚಾರ ನಮ್ಮ ಕಥೋಲಿಕ್ ಸಭೆಯ ಸದಸ್ಯರುಗಳಿಗೆ ಹಾಗೂ ಪ್ರಮುಖವಾಗಿ ಹಿಲರಿಯವರಿಗೆ ಬಂದಿತ್ತು. ಈ ಒಂದು ಅವರ ಯೋಜನೆಯನ್ನು, ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ವಿಚಾರವಾಗಿ ನನ್ನಲ್ಲಿ ಬಂದು ಅವರು ಮಾತಾಡಿದಾಗ ಖಂಡಿತವಾಗಿಯೂ ನನ್ನ ಸಹಕಾರ ಇದೆ ಎಂದು ನಾನು ಅವರಿಗೆ ಹೇಳಿದ್ದೆ. ನನಗಾಗಿ ಅವರು ಈ ಎಲ್ಲ ಸಮಯವನ್ನು ಹಿಂದೆ ಮಾಡಿ ಬೆಳಗಿನ ಉಪಹಾರವನ್ನು ಆಸ್ಪತ್ರೆಯ ವತಿಯಿಂದ ಅವರಿಗೆ ನೀಡಿ ನಾವು ಒಟ್ಟಿಗೆ ಸೇರಿ ಈ ಒಂದು ಹಣ್ಣು ಹಂಪಲುಗಳನ್ನು ವಿತರಿಸುವ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುವ ಎಂಬ ವಿಚಾರ ಅವರು ನನ್ನಲ್ಲಿ ಹೇಳಿದ್ದಾಗ ನಾನು ಸಮಯಕ್ಕೆ ಮುಂಗಡವಾಗಿಯೇ ನಾನು ಇಲ್ಲಿ ಹಾಜರಿದ್ದೆ. ಅವರು ಹೇಳಿದರು 9 ಗಂಟೆಗೆ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು. ಒಂದು ಒಳ್ಳೆಯ ವಿಚಾರ, ಖಂಡಿತವಾಗಿಯೂ ನನಗೆ ಈ ವಿಚಾರ ಬಹಳಷ್ಟು ಮೆಚ್ಚುಗೆ ಆಯಿತು. ಈ ಒಂದು ಸಂದರ್ಭದಲ್ಲಿ
ಪ್ರತ್ಯೇಕವಾಗಿ ಕಾರಣಕರ್ತರಾದ ಈ ಹಿಲರಿ ಹಾಗೂ ನಮ್ಮ ಕೆಥೋಲಿಕ್ ಸಭೆಯ ಎಲ್ಲ ಸದಸ್ಯರುಗಳನ್ನು ಎಲ್ಲರ ವತಿಯಿಂದ ನಾನು ಇವತ್ತು ಅಭಿನಂದಿಸುತ್ತೇನೆ. ಈಸ್ಟರ್ ನಮಗೆ ತಿಳಿದಿದೆ, ಯೇಸು ಕ್ರಿಸ್ತರು ಪುನರುತ್ಥಾನವಾದ ಈ ದಿನ. ಒಂದು ವೇಳೆ ನಾವು ಕ್ರಿಶ್ಚಿಯನರು ಇಲ್ಲಿ ಅಸ್ತಿತ್ವದಲ್ಲಿ ಇದ್ದೇವೆ ಎಂಬ ಒಂದು ವಿಚಾರ, ಈ ಅಸ್ತಿತ್ವಕ್ಕೆ ಕಾರಣ ಏನೆಂದರೆ ನಮ್ಮ ಯೇಸು ಕ್ರಿಸ್ತರ ಪುನರುತ್ಥಾನ. ಯೇಸು ಕ್ರಿಸ್ತರು ಪುನರುತ್ಥಾನರಾಗದಿದ್ದರೆ ಈ ಕ್ರಿಶ್ಚಿಯನರು ಖಂಡಿತವಾಗಿಯೂ ಈ ಸಮಾಜದಲ್ಲಿ ಖಂಡಿತವಾಗಿಯೂ ನಮ್ಮ ಅಸ್ತಿತ್ವ ಇರಲಿಕ್ಕಿಲ್ಲ. ಆದುದರಿಂದ ಈ ನಮ್ಮ ಒಂದು ಹಬ್ಬ ಪ್ರಮುಖವಾದ ಹಬ್ಬ. ಈ ಹಬ್ಬವನ್ನು ಎಲ್ಲ ಹಬ್ಬಗಳ ತಾಯಿ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಯೇಸು ಕ್ರಿಸ್ತರು ಪುನರುತ್ಥಾನರಾದರು, ತದನಂತರ ಅವರು ಎಲ್ಲರನ್ನು ಭೇಟಿಯಾದರು. ಹೀಗೆ ನಮ್ಮ ಈ ಧರ್ಮವು, ನಮ್ಮ ಕ್ರಿಶ್ಚಿಯನ್ ಧರ್ಮ ಬೆಳೆಯುತ್ತಾ ಬಂತು. ಇಡೀ ಪ್ರಪಂಚದಲ್ಲಿ ಅದು ಈಗ ಎಲ್ಲ ಕಡೆ ಹರಡಿದೆ. ನಮ್ಮ ಧರ್ಮ ಇವಾಗೆಲ್ಲ ನಾವು ಹೇಳಿದಂತೆ ಕೇವಲ ನಮ್ಮ ಏನಿದೆ, ನಮ್ಮ ಪ್ರಾರ್ಥನೆ ಆಗ್ಬೋದು, ನಮ್ಮ ಚರ್ಚ್ಗಳಲ್ಲಿ ನಾವು ನಡೆಸುವ ವಿಧಿಗಳಿರಬಹುದು, ಅದಕ್ಕೆ ಸೀಮಿತವಲ್ಲ. ಅದು ನಮಗೆ ಈ ಒಂದು ಸೇವೆಗೆ ಪ್ರೇರಣೆ ನೀಡುವಂತಹ ವಿಧಾನಗಳು ಆಗಬೇಕು. ಆವಾಗ ಮಾತ್ರ ಆ ವಿಧಿವಿಧಾನಗಳಿಗೆ ಅರ್ಥ ಬರುತ್ತದೆ. ಆದುದರಿಂದ ಅದರಿಂದ ನಾವು ಪ್ರೇರಣೆಯನ್ನು ಪಡೆದು, ಯೇಸು ಕ್ರಿಸ್ತರ ಜೀವನದಿಂದ ಪ್ರೇರಣೆಯನ್ನು ಪಡೆದು ಈ ನಾವು ಕ್ರಿಶ್ಚಿಯನರು ಈ ಒಳ್ಳೆಯ ಕೆಲಸಗಳನ್ನು ಜಗತ್ತಿನಾದ್ಯಂತ ಮಾಡುತ್ತಾ ಬಂದಿದ್ದಾರೆ. ಪ್ರತ್ಯೇಕವಾಗಿ ಇವಾಗಲೇ ಈ ವಿಚಾರದ ಮೇಲೆ ಮಾತುಗಳನ್ನು ಇಲ್ಲಿರುವ ಗಣ್ಯರು ಹೇಳಿದ್ದಾರೆ. ಈ ಒಂದು ಸಮಯದಲ್ಲಿ ನಾವು ಯೇಸು ಕ್ರಿಸ್ತರು ನಮಗೆ ಏನು ಹೇಳಿದ್ದಾರೆ, ಏನು ನಾವು ಆಗಬೇಕಂತ ಹೇಳಿದ್ದಾರೆ, ಅದನ್ನು ಆಗಲು ನಾವು ಪ್ರಯತ್ನಿಸುವುದು. ಅವರು ಹೇಳಿದ್ದಾರೆ, ನೀವು ಈ ಪ್ರಪಂಚದ ಒಂದು ಬೆಳಕು. ಅವರು ಹೇಳಿದ್ದಾರೆ, ಬೆಳಕು ಯಾರು ಒಳಗಡೆ ಇಡುವುದಿಲ್ಲ ಅಥವಾ ಮಡಕೆಯ ಒಳಗಡೆ ಇಟ್ಟು ಆ ಬೆಳಕಿನ ಉಪಯೋಗ ಎಲ್ಲರಿಗೂ ಆಗಬೇಕು. ಹಾಗೆಯೇ ಕ್ರಿಶ್ಚಿಯನರ ಅಸ್ತಿತ್ವದಿಂದ ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ಜೀವನವನ್ನು ನಾವು ನಡೆಸಬೇಕು. ಹಾಗೂ ಯೇಸು ಕ್ರಿಸ್ತರು ಹೇಳಿದ್ದಾರೆ, ನೀವು ಈ ಉಪ್ಪಿನ ಥರ, ಈ ಜಗತ್ತಿಗೆ ಒಂದು ಉಪ್ಪಿನ ಥರ. ಉಪ್ಪು ರುಚಿ ಕೊಡುತ್ತದೆ, ಉಪ್ಪು ರುಚಿ ಕೊಡುತ್ತದೆ. ಹಾಗೆಯೇ ನಮ್ಮ ಒಂದು ಜೀವನವು, ನಾವು ಜೀವನದಲ್ಲಿ ಏನೆಲ್ಲ ಮಾಡ್ತೇವೆ ಅದರಿಂದ ರುಚಿಯು ಬೇರೆಯವರಿಗೆ ಸಿಗಬೇಕು. ಈ ನಮ್ಮ ಒಂದು ಸಣ್ಣ ಒಂದು ಕೆಲಸ ಇವತ್ತು ನಮ್ಮಿಂದ ಸ್ವಲ್ಪಾದರೂ ಬೆಳಕು ಈ ನಮ್ಮ ರೋಗಿಗಳಿಗೆ ಸಿಕ್ಕಿದೆ. ಖಂಡಿತವಾಗಿಯೂ ಅವರ ಕಷ್ಟಗಳ ಕಾಲದಲ್ಲಿ ಅಥವಾ ಅವರ ದುಃಖದ ಕಾಲದಲ್ಲಿ ಖಂಡಿತವಾಗಿಯೂ ಹೊಸ ಭರವಸೆಯ ನಾವು ಗುಣಮುಖರಾಗುತ್ತೇವೆ. ನಮ್ಮನ್ನು ಭೇಟಿ ನೀಡಲು ಬಂದಿದ್ದಾರೆ, ನಮ್ಮಲ್ಲಿ ಕಾಳಜಿ ಇದ್ದವರು ಇದ್ದಾರೆ ಎಂಬ ಒಂದು ಬೆಳಕು ಖಂಡಿತವಾಗಿಯೂ ಅವರ ಈ ರೋಗವನ್ನು, ಅವರ ಈ ಕಷ್ಟವನ್ನು ಇನ್ನೊಂದು ದೃಷ್ಟಿಯಲ್ಲಿ ಕಾಣಲು ಹಾಗೂ ಆ ರೋಗವನ್ನು ಸಹಿಸಲು ಅವರಿಗೆ ಖಂಡಿತವಾಗಿಯೂ ಸಾಧ್ಯವಾಗ್ಬೋದು. ಹಾಗೂ ಆ ಒಂದು ರುಚಿ ನಾವು ಅವರಿಗೆ ಭೇಟಿಯಾದೆವು, ಅವರಲ್ಲಿ ಮಾತಾಡಿದೆವು. ಖಂಡಿತವಾಗಿಯೂ ನಮ್ಮ ಒಂದು ಈ ನಾವು ಅವರಿಗೆ ಹೋಗಿ ಅವರ ವಿಚಾರವನ್ನು ಮಾಡುವಾಗ ಖಂಡಿತವಾಗಿ ಈ ಒಂದು ರುಚಿಯು ಕೂಡ ಅವರಿಗೆ ಖಂಡಿತವಾಗಿಯೂ ಲಭಿಸಿದಂತಾಗಿದೆ. ಈ ಒಂದು ಒಳ್ಳೆಯ ವಿಚಾರವನ್ನು ಇವತ್ತು ನಾವು ಮಾಡಿದ್ದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟ ಈ ಒಂದು ಆಸ್ಪತ್ರೆಯ ಎಲ್ಲ ಆಡಳಿತ ವರ್ಗದ ನಮ್ಮ ಡಾಕ್ಟರ್ಸ್ ಇದ್ದಾರೆ, ನಮ್ಮ ವತಿಯಿಂದ ನಮ್ಮ ಗ್ರ್ಯಾಟಿಟ್ಯೂಡನ್ನು ಅವರಿಗೆ ಹೇಳಬೇಕೆಂದ ನಿಮ್ಮಲ್ಲಿ
ನಾವು ಕೇಳಿಕೊಳ್ತೇವೆ. ಹಾಗೂ ನಮ್ಮ ಸೂಪರಿಂಟೆಂಡೆಂಟ್ ಇದ್ದರು, ಅವರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರಿಗೂ ನಾವು ಇವತ್ತು ನಾವು ಖಂಡಿತವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಹಾಗೂ ಕ್ಯಾಥಲಿಕ್ ಸಭಾ ಇಲ್ಲಿ ಈ ಸದಸ್ಯರು ಇದ್ದಾರೆ, ಅವರಿಗೂ ಕೂಡ ನಾವು ಚಿರಋಣಿಗಳಾಗಿ ಇರುತ್ತೇವೆ. ಹಾಗೂ ಮಾಧ್ಯಮ ವರ್ಗದವರು ಈ ಒಂದು ಕೆಲಸವನ್ನು ನಾವು ಮಾಡಿದ ಈ ಕೆಲಸವನ್ನು ಖಂಡಿತವಾಗಿಯೂ ಮಾಧ್ಯಮಗಳಲ್ಲಿ ಅವರು ಪ್ರಸಾರ ಮಾಡ್ತಾರೆ. ಈ ಪ್ರಸಾರವು ಖಂಡಿತವಾಗಿಯೂ ನಮ್ಮ ಪ್ರಸಾರಕ್ಕಾಗಿ ಅಲ್ಲ, ಬದಲಿಗೆ ನಮ್ಮ ಒಂದು ಕಾರ್ಯದಿಂದ ಬೇರೆಯವರು ಕೂಡ ಆ ಒಂದು ಪ್ರೇರಣೆಯನ್ನು ಪಡೆದು ಈ ಒಳ್ಳೆಯ ಕಾರ್ಯವು ಎಲ್ಲರೂ ಮಾಡುವಂತಾಗಲಿ. ಹಾಗೂ ಈ ಒಳ್ಳೆಯ ಕಾರ್ಯದಿಂದ ಈ ಸಮಾಜಕ್ಕೆ ಇನ್ನೂ ಕೂಡ ಒಳಿತಾಗಲಿ. ಪ್ರಥಮವಾಗಿ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೂ ಕೂಡ ಯೇಸು ಕ್ರಿಸ್ತರ ಪ್ರೀತಿ ನಮ್ಮಿಂದ ಸಿಗಲಿ ಎಂಬ ಆಶಯ ಈ ಪ್ರಸಾರದ ಹಿಂದೆ ಖಂಡಿತವಾಗಿಯೂ ಇದೆ. ಆದುದರಿಂದ ಮಗದೊಮ್ಮೆ ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಆಹ್ವಾನಿಸಿದ ಸಂಘಟಕರನ್ನು ಅಭಿನಂದಿಸುತ್ತಾ ತಮ್ಮೆಲ್ಲರ ಇರುವಿಕೆಯನ್ನು ನಾನು ಖಂಡಿತವಾಗಿ ಗುರುತಿಸುತ್ತೇನೆ.